ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಅವಿವೇಕ ಅಜ್ಞಾನ ಪೆಚ್ಚಿನ ಪೂರ್ವಕ ದೈವದ ಪಾದಪಥದ ನಮ ಪ್ರಾರ್ಥನೆ. ದೇವತಾಭ್ಯೋ ನಮಃ. ಪರಿವಾರ ದೈವ ದೇವತಾಭ್ಯೋ ನಮಃ. ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿ ದೇವತಾಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಶಾಂತಿ ವಿಧಾನಿ ವಯಾಯ ಶಾಂತಿರಸ್ತು ಶುಭಂ ವಸ್ತು ಗ್ರಹ ಕುರ್ವಂತು ಮಂಗಲಂ. महाकाय कोटिसूर्यसमप्रभाः निर्विघ्नं कुरु मे देव सर्वकार्येषु सर्वदा सुमुखस्येकदन्तस्यः कपिलो गजकर्णिकाः लम्बोदरश्च विकटो विघ्नराजो गणाधिपा धूमकेतु गणाध्यक्षो बालचन्द्रो गजाननः द्वादशैतानि यःपटेः चुणियाधवे विद्यारम्भे विवाहे च प्रवेशे दिग्गमे तथा सङ्ग्रामे सर्वकार्येषु विघ्नस्तत्सै न जायते. विघ्नेश्वराय नमः. ಪ್ರಾರ್ಥನಾಂ ಕುರ್ಯಾತ್. ಮಾತ ಕುಲ ಬಾಂಧವ್ಯ ಮಕ್ಕಳು ಒಟ್ಟಿಗೂ ಸೇರಿ ಇನ್ನಿತ ದಿನ ಆ ನಾರಾಯಣ ಗುರುಸ್ವಾಮಿನ 175ನೇ ಜನ್ಮ ದಿನಾಚರಣೆ ಸಂಭ್ರಮಡು ಮಲ್ಪೊಡು ಅಂದ್ಕೊಂಡದು ತಹಮಲ್ದರು. ಅವೇ ಪ್ರಕಾರ ಆ ಕುಲ ಬಾಂಧವ್ಯರ್ನಕ್ಕಲು ಪೂರ ಒಟ್ಟಿಗೂ ಸೇರಿದು ಮಲ್ಪುನ ಕಾರ್ಯಕ್ರಮ ಅವು ನಿರ್ವಿಘ್ನ ಮುಖೇನ ನಡಪಾದುಕೊಳ್ಳುವುದು ಅಂದ್ಕೊಂಡದು ಮುಖ್ಯವಾದ ಕಾಂಡ್ಯದ ಪುರ್ತುಡು ಶುದ್ಧ ಮುದ್ರಿಕೆ ಮಲ್ತದು. ಅಲ್ಪ ಏಕನಾಳಿಕೀರ ಕಂಡ ಗಣಹೋಮನು ವಿಘ್ನೇಶ್ವರಗೆ ಅರ್ಪಿತ ಮಲ್ತದು. ಐದು ಪಕ್ಕದ ಕಾರ್ಯಕ್ರಮವಾದ ಆ ದೀಪ ಬೆಳಗಾದ ಆ ದೇವರನ್ನ ಕಾರ್ಯಕ್ರಮನ ಪೂರ ಎಡ್ಡ ರೀತಿಯಿಂದ ಅವರ ಮಲ್ಪುನ ಅಂದ್ಕೊಂಡದ ತಹಮಲ್ದರು. ಅವೇ ಪ್ರಕಾರ ಆ ಕಾರ್ಯಕ್ರಮ ಪೂರ ಎಡ್ಡ ರೀತಿಯಿಂದ ಅವರ ಆ ನಾರಾಯಣ ಗುರುಸ್ವಾಮಿ ನಡಪಾದುಕೊಳ್ಳೋದು ಅಂಚೆನೆ ಈ ಸಾನ್ನಿಧ್ಯನ ಬೆಳಗಾವುನ ನನ್ನ ದುಂಬುಗಳ ಬೆಳಗಾವುನ ಶಕ್ತಿ ಎಡ್ಡ ರೀತಿಯಿಂದ ಅವರ ಈ ಸಾನ್ನಿಧ್ಯ ಬೆಳಗೊಡು ತನ್ಮೂಲಕ ಆ ಕುಲ ಬಾಂಧವ್ಯರ್ನಕ್ಕಲು ಪೂರ ಬೆಳಗೊಡು ಅಕಲ್ನ ಇಲ್ಲದಕ್ಕಲ್ನ ಆ ಸಂಸಾರಲ ಎಡ್ಡ ರೀತಿಯಿಂದ ಅವರ ಬೆಳಗೊಡು ಆ ದೇವರನ್ನ ನಂದಾದೀಪ ಬೆಳಗ್ಲಕ ಮಾತೆರ್ನ ಬಾಳುವೆಲ್ನ ಆ ಗುರುಕುಳು ಬೆಳಗಾವುಡು ದೇವರನ್ನ ಸಾನ್ನಿಧ್ಯುಡು ಬದದು ದೇಹಿಂದ ಪಂಡದಕ್ಕೆ ಎಣ್ಣಲ್ಪ ಇಜ್ಜಿಂದ ಪಂಡದ ಪಣಂದೆ ದೇವರು ಮಾತೆರೆಗ್ಲ ಆ ನಾರಾಯಣ ಗುರುಸ್ವಾಮಿ ಮಾತೆರೆಗ್ಲ ಅನುಗ್ರಹ ಮುಖೇನ ಮಾತೆರೆಲ್ನ ಬೆಳಗ ಒಂದು ಉತ್ತರೋತ್ತರ ಶ್ರೇಯಾಭಿವೃದ್ಧಿ ಪಡಿಸಾದ ಶ್ರೀ ರಕ್ಷೆನು ಒದಗಿಸಾದ ಅಂಚೆನೆ ಅಕಲಕಲು ಮಲ್ಪನ ಕಾಯಕೊಂಡು ಅಕಲಿಗೆ ಮನಸ್ಸಂತೃಪ್ತಿಲ್ನ ಕೊಟ್ಟು ಉತ್ತರೋತ್ತರ ಶ್ರೇಯಾಭಿವೃದ್ಧಿ ಪಡಿಸಾದ ಇಲ್ಲಡೆ ಜೋಕ್ಲೆಲ್ನ ಸಂರಕ್ಷಣೆ ಮಲ್ತೊಂದು ಮಾತೆರೆಗ್ಲ ಮಾತವಿದೊಡ್ದ ಅವರ ರಕ್ಷಣೆಯನ್ನು ಕೊಟ್ಟು ಅಕಲ್ನ ಇಷ್ಟಾರ್ಥವು ಉಂಡ ಇನ್ನು ಪೂರ ನೆರವೇರಿಸ ಒಂದು ಮುಖ್ಯವಾದ ಆ ಇನ್ನಿತ ದಿನ ನಡಪನ ಕಾರ್ಯಕ್ರಮ ನಿರ್ವಿಘ್ನ ಮುಖಿಯನ್ನು ನಡಪಾದುಕೊಳ್ಳು ಅಂಚನೆ ಬತ್ತಿನ ಕಲೆಗೂ ಪೂರ ಆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಮಲ್ತಿದ್ರು. ಇಲ್ಲ ಆ ಅನ್ನಪೂರ್ಣೇಶ್ವರಿ ಎಡ್ಡ ರೀತಿ ಹಿಡ್ದ ಅವರ ನಡಪಾದುಕೊಳ್ಳು ಮಾತೆರೆಲ್ಲ ರಕ್ಷಣೆ ಹೊಂತದೆ ಕಾಪಾಡಿಕೊಳ್ಳು ಸಾನ್ನಿಧ್ಯನ ದುಂಬುಗು ಬೆಳಗಾವುನ ಶಕ್ತಿನ ಮಾತೆರೆಗಳ ಕೊರಪಾದ ಮುಖ್ಯವಾದ ದೇವರನ್ನ ಸಾನ್ನಿಧ್ಯ ಬೆಳಗೊಡು ಮಾತೆಲ್ಲ ಮಾತವಿದೊಡ್ದ ಅವರೆಲ್ಲ ಬೆಳಗಾವುನಕ ಮಲ್ಪೊಡು ಆ ನಂದಾದೀಪ ಬೆಳಗನಲ್ಪ ಮಾತೆಲ್ಲ ಬೆಳಗೊಡು ಒಂದು ಪಂಡದ ಮುಖ್ಯವಾದ ವಿಘ್ನೇಶ್ವರನ ಅಂಚನೆ ನಾರಾಯಣ ಗುರು ಸ್ವಾಮಿನ ಪಾದಪದದ ನಮ ಪ್ರಾರ್ಥನೆ ಮಾಡ್ತನು. ಸ್ವಾಮಿ ನಾರಾಯಣ ಗುರು ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದ ನಿ ಗೋವಿಂದ ಗೋವಿಂದ.
ಗೋವಿಂದ ಗೋವಿಂದ ವಿಷ್ಣುರಾಧ್ಯಾಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಾದಿದೇವಾದೇ ವಿಷ್ಣುವೇ एवं विशेषण विशिष्टायां शोभनीय स्पंदादि कुर्वाणं स्वरामि श्रीमती राजलक्ष्मी डी स्वर्ण न्यायवादी हाईकोर्ट बेंगलुरु पक्का चंद्रवास पंडित हाउस माला श्री मूकांबिका कन्स्ट्रक्शन पंडित हाउस मंगळूರು ಅಂಚನೆ ಸಂಘದ ಅಧ್ಯಕ್ಷರು ಮಹಿಳಾ ವಿಭಾಗದ ಅಧ್ಯಕ್ಷರು ಪದಾಧಿಕಾರಿಗಳು ಅಂಚನೆ ಭಜನಾ ಮಂಡಳಿಯ ಬಂಧುಮಿತ್ರರು ಅಂಚನೆ ವ್ಯಕ್ತಿ ಮಾತ್ರ ಆತ್ಮೀಯ ಬಂಧುಗಳಿಗೂ ಎಂದುಕೊಂಡು ಇತರೆ ಕಾರ್ಯಕ್ರಮದಲ್ಲಿ ಉದ್ದೀಪನ ಹಂತದಲ್ಲಿ ಎರಡು ಮಾತಾಡೋದಾದ್ರೆ ನಾರಾಯಣ ಗುರುಗಳ ಸ್ವಾಮಿಗಳ ಬಗ್ಗೆ ನಾರಾಯಣ ಗುರು ಸ್ವಾಮಿಗಳು ಅವರ ಮುಖ್ಯ ಉದ್ದೇಶಗಳು ಹಿಂದುಳಿದವರನ್ನು ಮುಖ್ಯವಾಗಿ ತರಬೇಕು. ಎರಡನೇದು ವಿದ್ಯಾಭ್ಯಾಸ ಮತ್ತೆ ಸಂಘಟನೆ. ಅವರ ವಿದ್ಯಾಭ್ಯಾಸ ಅಂತ ಏನು ಪ್ರಾಮುಖ್ಯತೆ ಕೊಟ್ಟಿದ್ರು ಅದನ್ನು ನಾವು ಇವತ್ತು ಬರೀ ನಮ್ಮ ಮಕ್ಕಳನ್ನು ಡಾಕ್ಟರ್ ಇಂಜಿನಿಯರ್ ಲಾಯರ್ ಮಾಡೋದ್ರಲ್ಲೇ ಇದೆ. ವಿದ್ಯಾಭ್ಯಾಸ ಎಂದರೆ ಬರೀ ಡಾಕ್ಟರ್ ಇಂಜಿನಿಯರ್ ಲಾಯರ್ ಮಾತ್ರ ಅಲ್ಲ, ಎಲ್ಲವೂ ವಿದ್ಯಾಭ್ಯಾಸ. ಈಗ ನಮ್ಮ ಈಗಿನ ಪೀಳಿಗೆಗೆ ನಾನು ಹೇಳೋದಾದರೆ ನಮ್ಮ ಮಕ್ಕಳು ಅವರು ಈ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಶಾಲೆಗೆ ಹೋಗೋದು ಬರೋದು ಕಲಿಯೋದು ಏನು ಎಕ್ಸಾಮ್ ಇದೆ ಬರೆಯೋದು ಸಕ್ಸಸ್ ಆಗೋದು. ಅದರ ಜೊತೆಗೆ ಈ ನಾವು ಲೈಫ್ ಹ್ಯಾಕ್ಸ್ ಅಂತ ಹೇಳ್ತೇವೆ, ಅಂದರೆ ಜೀವನ ನಡೆಸಲಿಕ್ಕೆ ಮುಖ್ಯವಾದ ಅಂಶಗಳು. ಈಗ ಹೆಣ್ಣು ಮಕ್ಕಳಿಗೆ ಹೇಳೋದಾದರೆ ನಮ್ಮ ಸೊಸೈಟಿಯಲ್ಲಿ ನಮ್ಮ ಬಿಲ್ಲವ ಸಮಾಜದಲ್ಲಿ ಡ್ರೈವಿಂಗ್, ಹೆಣ್ಣು ಮಕ್ಕಳಿಗೆ ಡ್ರೈವಿಂಗ್, ಹೆಣ್ಣು ಮಕ್ಕಳಿಗೆ ಸ್ವಿಮ್ಮಿಂಗ್, ಹೆಣ್ಣು ಮಕ್ಕಳಿಗೆ ಕರಾಟೆ, ಹೆಣ್ಣು ಮಕ್ಕಳಿಗೆ ಅಡುಗೆ, ಮುಖ್ಯವಾಗಿ ಅಡುಗೆ. ಹಿಂಗೆ ಚಾಮಲ್ಪೆಲ್ಲ ಬರ್ಪೂಜೆ ಅಂತ ಸ್ವಲ್ಪ ಸ್ಟೈಲಾಗಿ ಹೇಳ್ತಾರೆ ಹುಡುಗಿಯರು. ಆದರೆ ಅದು ನಿಜವಾಗಿ ಹಿಂದುಳಿದವರ ಲಕ್ಷಣ. ನಾವು ಬರೀ ಜೀನ್ಸ್ ಪ್ಯಾಂಟ್ ಹಾಕಿ ಟೀ ಶರ್ಟ್ ಹಾಕಿ ಹಾಯ್ ಹಲೋ ಹೇಳೋದು ಮಾತ್ರ ಅಲ್ಲ, ಪಾಶ್ಚಾತ್ಯರನ್ನು ಅನುಗಣನೆ ಮಾಡೋದ್ರಲ್ಲಿ ನಾವು ಏನು ಮುಂದುವರೆದಿದ್ದೇವೆ, ಹಾಗೆಯೇ ಅವರು ಪಾಶ್ಚಾತ್ಯರು ಏನು ಮಾಡ್ತಾರೆ ಹೇಳಿದರೆ, ಒಂದು 14 ವರ್ಷಕ್ಕೆ ಮಕ್ಕಳಿಗೆ ಎಲ್ಲದರಲ್ಲಿ ಸ್ಟಡಿ ಮಾಡಿ ಬಿಡ್ತಾರೆ. ಕುಕಿಂಗ್, ಕ್ಲೀನಿಂಗ್, ಡ್ರೈವಿಂಗ್, ಸ್ವಿಮ್ಮಿಂಗ್ ಎಲ್ಲವೂ ತಂದೆ ತಾಯಿ ಇಲ್ಲದೆ ಜೀವನ ನಡೆಸುವಂಥದ್ದು. ಇದು ನಾವು ಮಕ್ಕಳನ್ನು ಗ್ರ್ಯಾಜುಯೇಷನ್ ಮಾಡೋದು ಬೇರೆ, ಅವರಿಗೆ ಮದುವೆ ಮಾಡೋದು ಬೇರೆ, ಅವರ ಮಕ್ಕಳನ್ನು ಸಹ ಮನೆಯಲ್ಲಿ ಇಟ್ಕೊಳ್ಳೋದು ಮತ್ತು ಕೇಸು ಅಂತ ನಮ್ಮನ್ನು ಉದ್ಧಾರ ಮಾಡೋದು ಲಾಯರ್ಗಳನ್ನು. ಇದು ಬೇಕಾ? ಎಜುಕೇಷನ್ ಅಂತ ಹೇಳಿದರೆ ಬರೀ ನಮ್ಮ ಎಜುಕೇಷನ್ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಮಕ್ಕಳಿಗೆ ಎಲ್ಲವೂ ಕಲಿಸಿಕೊಡಿ. 2 ವೀಲರ್ 4 ವೀಲರ್ ಮೇನ್ ಡ್ರೈವಿಂಗ್ ಕಲಿಸ್ಕೊಡಿ ಹೆಣ್ಣು ಮಕ್ಕಳಿಗೆ. ಅವರು ಇಂಡಿಪೆಂಡೆಂಟಾಗಿ ಲೈಫ್ ತೆಗೆಯುವಾಗೆ ಅದು ಎಜುಕೇಷನ್. ಸಂಘಟನೆ ಮಾಡುವಾಗೆ, ನಾವೊಂದು ಸಂಘಕ್ಕೆ ಹೋಗ್ತೇವೆ ಹೇಳಿದ್ರೆ ಬನ್ನಿ ಮಕ್ಕಳು ಹೇಳಿದರೆ ಹೆಂಗೆ ಬಿಡಿಸಿ ಹೆಂಗೆ ಇಲ್ಲಿ ಯಾವ ಪ್ರಾಜೆಕ್ಟ್ ವರ್ಕ್ಕೊಂಡು ಇಂದೊಂಡು ಅಂತ ಹೇಳಿ ಬರೋದಿಲ್ಲ. ಸೊ ಅವರಿಗೆ ಸಂಘಟನೆ ಸಹ ಅಗತ್ಯ. ವಾಟ್ಸಪ್ ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಗಂಟೆಗಟ್ಟಲೆ ಕೂತ್ಕೊಂಡು ಕಳೆಯೋರು 1000 ಮೈಲು ದೂರ ಇದ್ದವರೊಟ್ಟಿಗೆ ಚಾಟ್ ಮಾಡ್ತಾರೆ. ಆದರೆ ಮನೆಯವರೊಟ್ಟಿಗೆ ಮಾತಾಡಲಿಕ್ಕೆ, ಸಂಘಟನೆಗೆ ಬರಲಿಕ್ಕೆ ಅವರಿಗೆ ಪುರ್ಸೊತ್ತಿಲ್ಲ. ಅದನ್ನೇ ಬೇಕಾದರೆ ಲೈವ್ ಆಗಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ. ದಿಸ್ ಇಸ್ ವೆರಿ ಬ್ಯಾಡ್, ತುಂಬ ಕೆಟ್ಟದ್ದು. ಮಕ್ಕಳಿಗೆ ಸಂಘಟನೆ ಅಗತ್ಯ ತಿಳಿಸಿಕೊಡಿ. ನಾರಾಯಣ ಗುರುವಿನ ಉದ್ದೇಶವೂ ಅಷ್ಟೇ, ಸಂಘಟನೆ ಮಾಡಬೇಕು. ನಮ್ಮ ಜಾತಿಯವರು ಮುಂದೆ ಬರಬೇಕಾದ್ರೆ ಮೇಯ್ನ್ ಇದೆಲ್ಲವೂ ಬೇಕು. ನಮ್ಮ ಹುಡುಗಿಯರಿಗೆ ನಾವು ಮೇಯ್ನ್ ಕಲಿಸೋದು ಇಷ್ಟೇ, ಒಂದು ಕಲೀರಿ, ಇಂಜಿನಿಯರ್ ಆಗಿ, ಡಾಕ್ಟ್ರಾಗಿ ಎಡ್ಡೆ ಆಣ ತಿಕ್ಕುವೆ, ಅದು ಇಂಪಾರ್ಟೆಂಟ್ ಅಲ್ಲ.
ಅವರಿಗೆ ಇಕಾನಮಿಕಲಿ ಸ್ಟ್ರಾಂಗ್ ಅಂತ ಹೇಳಿದರೆ ಆರ್ಥಿಕವಾಗಿ ಅವರು ತುಂಬ ಸ್ಟ್ರಾಂಗ್ ಆಗಿರಬೇಕು. ಕೈಯಲ್ಲಿ ಒಂದು ಸಾರಿ ಅವರು ದುಡ್ಡಲ್ಲಿ ಅವರು ತುಂಬ ಸ್ಟ್ರಾಂಗ್ ಆದರೆ ಅವರು ಏನು ಬೇಕಾದರೆ ಸಾಧನೆ ಮಾಡ್ಬೋದು, ಮುಂದುವರಿಬೇಕಂತ ಒಂದು ಆತ್ಮಶಕ್ತಿ ಬರ್ತದೆ. ನಾರಾಯಣಗುರು ಇದೇ ಉದ್ದೇಶ ಇಟ್ಕೊಂಡು ನಮ್ಮ ಬಿಲ್ಲವ ಸಮಾಜದವರು ಇದೇ ಒಂದು ಆರ್ಥಿಕ ಹಿಂದುಳಿದ ವರ್ಗದವರಾಗಿ ಉಳಿದ ಕಾರಣ ಅದನ್ನು ಮುಂದೆ ತರಲಿಕ್ಕೆ ಅವರು ಸೇವಿಂಗ್ಸ್ ಬಗ್ಗೆನೂ ನಾಲೆಜ್ ಕೊಟ್ಟಿದ್ದರು. ಉಳಿತಾಯ ಮಾಡಿ ದಿನಕ್ಕೆ ₹1 ಉಳಿತಾಯ ಮಾಡಿ ನಿಮಗೆ ಮುಂದಕ್ಕೆ ಉಪಯೋಗ ಆಗ್ತದೆ ಅಂತ. ಹಾಗೆ ಎಜುಕೇಷನ್ ಬಗ್ಗೆ ಎಲ್ಲವನ್ನು ನಾವು ತಿಳ್ಕೊಂಡು ಇವತ್ತು ಅವರ ಧ್ಯೇಯಗಳನ್ನು ಮುಂದುವರಿಸಿಕೊಂಡು ಹೋದರೆ ಅವರಿಗೆ ನಿಜವಾದ ನಾವು ಜನ್ಮದಿನಾಚರಣೆ ಮಾಡಿದಷ್ಟು ಖುಷಿ ತರ್ತದೆ ನಮಗೆ. ಇದೇ ನನ್ನ 2 ಮಾತುಗಳು. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ವಿದ್ಯೆ ಕಲಿತು ಸ್ವತಂತ್ರರಾಗಿರಿ ದಯಮಂತಿರುವಂಡ ನಮ್ಮ ಕಲ್ತದ ಸ್ವತಂತ್ರರಾಂಡ ಮಾತ್ರ ಈ ಸಮಾಜ ಎಡ್ಡೆಪುಡು ಬದುಕಲಿ ಮಾಡ್ಕೊಂಡು ಎಡ್ಡೆ ಸಂದೇಶ ಕೊಡುತ್ತೆ. ಅಂಚೆನೆ ಡಾಕ್ಟರ್ ಮುನಿ ವೆಂಕಟಪ್ಪ ಬೊಕ್ಕ ಯಮುನಾ ದಂಪತಿ ಅರ್ನ ಪುತ್ರಿ ಅನ್ನ ರಾಜಾ ಲಕ್ಷ್ಮೀ ಡಿ ಸುವರ್ಣ ಅರ್ ನಮ್ಮ ಉಳ್ಳಾಳದಾರೆ ಸಂಘದ ಸದಸ್ಯರೇ. ಆ ರೀತಿಯ ಉಚ್ಚ ನ್ಯಾಯಾಲಯ ಕರ್ನಾಟಕ ರಾಜ್ಯ ಬೆಂಗಳೂರು ನೆಟ್ಟು ನ್ಯಾಯವಾದಿ ಅದು ಬೆಲೆ ಬಂತದುಲ್ಲರು ಆರು ನಮ್ಮ ಈ ಕಾರ್ಯಕ್ರಮಕ್ಕೆ ಅದು ದೂರ ಬೈದರ್ ಬಂಡ ಮಸ್ತ್ ಸಂತೋಷ ಹಾಕೊಂಡು ಅಂಚೆನೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ನೂತ ಅಜಿಪತ್ತ ಐನನೇ ಪುಟ್ಟ ಪರ್ಬದ ಪರವಾದ ಎಡ್ಡೆಪದ 2 ಪಾತ್ರ ಬಂಡರು ಅರಿಗೆ ನಮ್ಮ ಮಾತನ ಪರವಾದ ಉಡಲ್ಜಿಂಜಿ ಸೊಲ್ಬೆಲು ನಡಂಜಿ ಈ ಕಾರ್ಯಕ್ರಮಕ್ಕೆ ವಿನರ ಬೈದಿನ ಚಂದ್ರಸನ್ನೆ 2 ಎಡ್ಡೆಪದ ಶುಭಾಶಯದ ಪಾತ್ರ ಕೊರಡು ಬಂಡದು 2 ವಿನಂತಿ ಬಂದು ಅಕ್ಕ ಬಂಡಿರುತ್ತೆ ನನಗೆ ವಿದ್ಯಾಭ್ಯಾಸದೊಟ್ಟಿಗೆ ನಮ್ಮ ಪೊನ್ನು ಜೋಕ್ಲೆಗೆ ಸಂಸ್ಕಾರನ ಕಲ್ಪ ಹೊಡ್ಕೊಂಡು ಅದೊಂದು ಉದ್ದೇಶ ಬಾರಿ ಎಡ್ಡಂತೆ ದಯಪಂಡ ಅರಿನಿ ಸಮಾಜದ ಉನ್ನತ ಸ್ಥಾನ ಇರ್ತಾರಲ್ಲ ಆ ಸಂಸ್ಕಾರದ ಬಗ್ಗೆ ಅರಿನಿಕಲ ತಿಳಿಯೋದಿನ ವ್ಯಕ್ತಿ ಅದಕ್ಕೆ ನಮ್ಮ ಮನೆಗೆ ತರೆದಾಗಾದ ಒಂದನೇ ಮನ್ಪ ವಿಶೇಷವಾದ ನಮ್ಮ ಬಿಲ್ಲ ಬೇರೆ ಹಿಂದುಳಿದ ವರ್ಗ ಅನ್ಮನ್ಪೇರು ನಮ್ಮ ದಾರಿ ಹಿಂದುಳಿದ ವರ್ಗ ಮನ್ಪಣಿಕೆ ನಮಕ್ಕೆ ಉತ್ತರಲ್ಲ ತಿಗದಿಸಿ ಹೋಲು ಪೋಣಲ್ಲ ನಮ್ಮ ಪಿರವೇ ಉಂಟು ನಾವು ನನಲ ಪಿರ ಒಂದೊಂದಲ್ಲ ಇನಿ ಮೂಲ ಪ್ರಿಯ ಎದುರು ಬಲೆ ಬಂದಲ್ಲ ಬರ್ಪು ನಂಜಿನ ಪರಿಸ್ಥಿತಿ ಇಚ್ಚಿ ಬೊಕ್ಕ ನಮ್ಮ ಮನ್ಪ ನಮ್ಮ ಹಿಂದುಳಿದ ವರ್ಗ ಅಂದು ತಪ್ಪು. ನಮ್ಮ ಏಪಲ ಸಮಾಜದ ಗೌರವಾನ್ವಿತೇವೆ ನಮ್ಮಡನೇ ಕೀಳರಿ ಮೆಂಡು ಯಾನು ಹಿಂದುಳಿದ ವರ್ಗದಾಯೆ ಯಾನು ಕೀಳು ಜಾತಿದಾಯೆ ಯಾನು ಬಿರವದಾಯೆ ತಾಯ್ತು ನಮ್ಮಡ ಅಂಚಿನ ಭಾವನೆ. ಈ ಸಮಾಜ ನಮ್ಮನ್ನು ಏಪಲ ದೊಂಕರ ದೂಗುಸಿ ನಮ್ಮನೆ ತುಳಿತ ಒಳಗವನ್ನಲ್ಲ ಅತ್ತೆ ನಮ್ಮ ಎದುರುಂತೇಡ ನಮ್ಮನೆ ಎದುರುಂತ ಶಕ್ತಿ ಓಲೈಸಿ ಅಂಚಾದ ನಮಕ್ ನಮ್ಮ ಆತ್ಮಸ್ಥೈರ್ಯ ಬೋರ್ಡು ನಮ್ಮ ಈ ಸಮಾಜದಲ್ಲಿ ಗೌರವದ ವ್ಯಕ್ತಿ ಬಂಪಡ ನಮ್ಮ ಉಡಾಲಕ್ಕೆ ನಂಗೆ ಬರೋಡು ಸುರುಕಾದು ಅವು ಬತ್ತಂಡ ಮಾತ್ರ ನಮ್ಮ ಸಮಾಜ ತುಂಬ ಬರ ಸಾಧ್ಯ ಉಂಟು. ಎಂದೇಕ ನಮ್ಮ ಈಗಿನ ಪಡ್ಕೊಂಡ ನಮ್ಮ ಸಮಾಜದ ಜೋಕ್ಲೆಗೆ ಬೋಡಾಯಿನಂಚಿನ ಆಚಾರ ವಿಚಾರ ಸಂಸ್ಕಾರ ನಮ್ಮ ಸಂಘಗಳು ಕಲ್ಪವು ಆ ಒಂದು ಆತ್ಮಸ್ಥೈರ್ಯದ ಮನೋಭಾವನ ಕಲ್ಪಾದ ಕೊರಿಯಂದ ದುಮ್ಮುದ ಜನಕ್ಲೇಡಿ ಆ ಜೋಕುಲು ಸಮಾಜದ ಎದುರು ಬರ್ಪಂಚಿನ ಒಂದು ಅವಶ್ಯಕತೆ ಉಂಟು. ಇನಿ ನಮ್ಮ ಸಂಘ ಮಸ್ತ್ ಕೆಲಸ ಮಾಡ್ಕೊಂಡು ಇಜ್ಜಿಂದತ್ತು ಆಂಡ ಆ ಸಂಸ್ಕಾರ ಆತ್ಮಸ್ಥೈರ್ಯ ಕೊರ್ಪುನಂಚಿನ ಕೆಲಸಗಳು ಮಸ್ತ್ ಕಡಿಮೆ ಉಂಟು. ಬಾಕಿದ ಆಟೋಟ ಸ್ಪರ್ಧೆ ನನ್ನೊಂಜಿ ಬುಕ್ಕೊಂಜಿ ಕ್ರೀಡೆ ಶೈಕ್ಷಣಿಕ ಮಾತ್ರ ಕೊರಂಗಿಲ್ಲ. ಆಟ ಶಿಕ್ಷಣ ಸಂಸ್ಕಾರಯುತವಾಯಿನ ಶಿಕ್ಷಣ ತಿಕ್ಕಂಗೆ ಹಿಡಿದಾದ್ರೆ ನಾವು ಪಿರವಲ್ಲ. ಸಂಸ್ಕಾರಯುತವಾಯಿನ ಶಿಕ್ಷಣ ತಿಕ್ಕನ ಮಾತ್ರ ಆ ಶಿಕ್ಷಣಗೊಂಜಿ ಬೆಲೆ ಅಂಚಾದಪ್ಪನಾಗ ಗುರುಕುಲು ಹೆಂಗೆ ಬಂದಿರ್ಬಂಡು ಅಕ್ಕ ಬಲ್ಲೆಕಣೆ ಖಾಲಿ ವಿದ್ಯಾಭ್ಯಾಸ ಮಾತ್ರ ಜೀವನ ನಡೆಪರೆ ಸಾಧ್ಯ ಇಜ್ಜಿ ಜೀವನದ ಅಂಶನೇ ಬೇತಂಡು ಆಡ ವಿದ್ಯಾಭ್ಯಾಸ ಐತೆ ಮೂಲವಾಯಿನ ಒಂದು ಕಾರಣ ಮಾತ್ರ. ಆ ವಿದ್ಯಾಭ್ಯಾಸನ ನಾವು ಮಾತಿರಲ್ಲ ಸಂಸ್ಕಾರಯುತವಾದ ಮಲ್ತೊಂದು ನಮ್ಮ ಜೀವನದ ಸಾಧಿಗೆ ಓಡಾಪಿನಂಚಿನ ಕೆಲವಂಜಿ ವಿದ್ಯೆಲುಲ್ಲ. ಆ ವಿದ್ಯೆಯನ್ನು ಮೈಗೂಡಿಸನ ಮಾತ್ರ ಅಕ್ಕ ಬಲ್ಲೆಕಣೆ ಕರಾಟೆ ಕಲ್ತಂಡ ತನ್ನ ಪಣ್ಣು ಜೋಕುಲ ಆತ್ಮರಕ್ಷಣೆ ಮಂತೊಂದಂಚಿನ ಒಂದು ವ್ಯವಸ್ಥೆ ಹಾಕೋದು ಅಂಚನೆ ಕೂಡ ಡ್ರೈವಿಂಗ್ ಕಲ್ತಂಡ ಸ್ವತಃವಾದ ತಾನೊಂದು ಕಡೆಗೆ ಬೋರ್ಡ್ ನಿಂತಂಡ ಅವಲ ಹಾಕೊಂಡು ಜೀವನದ ರಡ್ಡಿ ವಿದ್ಯೆ ಕಲ್ತಂಡ ಊಲ ಬಡ್ಚಿಂದ ಪಂಪಿನ ಅನಿಕೆಂದು ಹಿರಿಯಾಗಲು ಪಂಪಿನ ಒಂದು ಅಡಿಗೆ ಒಂಜಿ ಡ್ರೈವಿಂಗ್ ಒಂದು ರಡ್ಡಿ ಇತ್ತಂಡ ಜಗತ್ತ ಮೂಲೆಡ್ಲ ಜೀವನ ಅನ್ಪರೆ ದಾಳ ಕಷ್ಟ ಅನ್ಪಣಕ್ಕೆ ಹೆಂಗೆ ಒಂದು ಹಿರಿಯರು ಬಂತೇರು ಅವು ನಿಜ ಅಂದಿನ ಅಕ್ಕಲ ಬಂಡೇರು ಅವು ಸತ್ಯ ಅನ್ನಕ್ಕೆ ನಿಕ್ಕೆ ಒಂದು ಸಾಕ್ಷ್ಯ ಅಂಚ ಈಗ ನಮ್ಮ ಈತ ಮಲ್ಲ ಕ್ಷೇತ್ರ ಇಡ್ಲ ಮೂಲ ಕಾರ್ಯಕ್ರಮ ಮಾಡ್ಬಿಡ ಜನ ಬರಂದಿದ್ದೇವೆ ತಯ ಬಂಡ ಅಕ್ಕ ಬಲ್ಲೆಕನೆ ಹೆಂಗ್ಲೆ ಪುರ್ಸೊತ್ತಿಜ್ಜಿ ಮಮ್ಮನ ಪಾತ್ಯಾರ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೀರು ಮಾತ್ರ ಸಮಯ ಬರ್ತಾನೆ ನಮ್ಮ ಬೋಡ್ತಿನ ಹತ್ತು ಸಮಯ ಉಂಟು ಏರಿಗೆ ಸಮಯ ಹೆಚ್ಚಿ ಬಂಡ ಏರಿಗೆ ಕೆಲಸ ಹೆಚ್ಚ ಆಗ ಸಮಯ ಹೆಚ್ಚು ಏರಿಗೆ ಕೆಲಸ ಉಂಟು ಆಗ ಸಮಯ ಉಂಟು ಇನ್ನು ಅಕ್ಕ ಆತು ದೂರ ಹಿಡ್ದು ಬೈದೇರು
ಅರೆ ಕೆಲಸ ಚೆಂದ ಬೈತಿನಡೆ ಬೊಡ್ಜಿನಾದ ಕೆಲಸ ಉಂಟು ಮೈ ನಿಲಿಕ್ಕೆ ಕೆಲಸ ನಾನಲ್ಲ ಆ ಸಮಯನ ಒಂದು ಎಡ್ಡೆ ಕೆಲಸಕ್ಕೋಸ್ಕರ ಉಪಯೋಗ ಮಾಡ್ಬಿಡುವ ದೃಷ್ಟಿ ಇಡ್ತಾರ ಬೈತಾರೆ. ಆ ದೃಷ್ಟಿ ನಮ್ಮ ಜಾತಿದ ಪ್ರತಿ ಊರಿಗೆಲ್ಲ ಬರೋಡು. ಯಾನು ಎನ್ನ ಸಮಾಜ ಉದ್ಧಾರ ಮಾಡ್ತಾರೆ ಎನ್ನರ್ದು ದಾದ ಆಪುಂಡ ಅವೇನು ಯಾನು ಈ ಪೊರ್ತನ್ನು ಕೊರ್ಪೆ ಕೊರ್ತೆಯನ್ನು ಸಮಾಜ ಕೊಡೋಕೆ ಕೊರ್ಪೆ ಖಾಲಿ ಕಾಸು ಕೊಟ್ಟು ಸಮಾಜ ಉದ್ಧಾರ ಅಂತಾರೆ ಸಾಧ್ಯನೇ ಇಜ್ಜಿ ಕಾಸು ಹಿಡ್ದ ಹತ್ರ ಸಮಾಜ ಉದ್ಧಾರ ಆಪುನೇ ಇಜ್ಜಿ. ನಮ್ಮಡ ಎಂಚಿನ ನಮ್ಮ ದೇಹಡೆ ನಮ್ಮ ಮನಸ್ಸುಡೆ ನಮ್ಮ ಭಾವನೆಲಡಿ ಎಂಚಿನ ಸಮಾಜಕ್ಕೆ ಕೊರ್ರೆ ಆಪುಂಡ ಅವೇನು ಕೊಡ್ದು ಮಾತ್ರ ಸಮಾಜನ ಉದ್ಧಾರ ಮಾಡ್ಕೊಲೆತ್ತಂದೆ ಕೇವಲ ಕಾಸಿಡು ಸಮಾಜನ ಉದ್ಧಾರ ಮಾಡಿದರೆ ಆಪುಜಿ. ಅದಕ್ಕೋಸ್ಕರ ಅಕ್ಕನ ಆ ಒಂಜಿ ಆ ವಿದ್ಯಾಭ್ಯಾಸದ ಎಂಜಿನ ಮೂಲ ಉಂಡು ಅವೇನು ಬತ್ತೊಂದಿಡೆ ಬೈತೀರಿ ಈಗ ನಮಗೆ ಮಾತ್ರ ಪಾತ್ರದ ಅನುಭವ ಕೊರಿಯರು ಅಂಚಿನ ತುಂಬುಗ ಅರೇನು ನಮ್ಮ ಉಪಯೋಗ ಮಲ್ತೊಂದು ಅರ್ಣಜ್ಞಾನ ಭಂಡಾರ ಉಪಯೋಗ ಮಲ್ತೊಂದು ಈ ಕ್ಷೇತ್ರಕ್ಕೆ ಆಪುನಂಚಿನ ಕೆಲಸ ಅರ್ಣ ಮುಖಾಂತರ ಮಲ್ತೊಂದು ಪೋಣಂದ ಆ ರೋಜಿನ ಅಂಕ ನಮ್ಮ ಸಂಘಕ್ಕೆ ಒಂದು ಆಸೆ ಆಗ್ಬೇಕು. ಅಂಚಿನ ಪ್ರತಿ ಸದಸ್ಯರನ್ನ ನಮ್ಮ ಅವೇ ಒಂದು ರೀತಿಯಲ್ಲಿ ಮಲ್ತಂದು ಪೋಯಲಿತ್ತನಂಡ ನಮ್ಮ ಸಂಘ ಪುಳಿಯರ ದಾಳ ಕಷ್ಟ ಇತ್ತು ದಾಳ ಮಲ್ಲ ಬಂಗನೆ ಎತ್ತು ಇಲ್ಲಿ ನಮ್ಮ ಸಮಾಜ ಮಲ್ಲ ವಿಸ್ತಾರವಾದ ಬೆಳೆದುಂಟು. ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಎಂಜಿನ ಬಂಡ ನಮ್ಮ ಹಿಂದುಳಿದ ವರ್ಗದಕ್ಲತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಪಸಂಖ್ಯಾತರು ನಮ್ಮ ಭಾರಿ ಮುಂದುವರೆದ ಜನಾಂಗ ನಮ್ಮ ಅತಿ ಹೆಚ್ಚಿನ ಸಂಖ್ಯೆ ನಮ್ಮ ಉಪನಕಲು ಆಡ ಮಾತ ವ್ಯವಸ್ಥೆಯಲ್ಲೇ ನಮಗಿರೋಲ್ಲ. ಕಾರಣ ಇತ್ತೆ ನಮ್ಮಡ ಸ್ವಾಭಿಮಾನದ ಕಿಚ್ಚು ಅಂತ ಕಡಿಮೆ ನಮ್ಮ ಪಿರವಂತ ನಕಲು ನಬ್ಬರು ಜವಾಬ್ದಾರಿ ಕೊಡಲಿ ತೊಂದರೆ ನಮಗೆ ದಾಲ ಹೆಚ್ಚಿನ ನಮ್ಮ ಆ ಭಾವನೆ ಹೆಚ್ಚಾದ ಜವಾಬ್ದಾರಿ ಏರು ಸಮಾಜದ ದೆತ್ತನುವೇನ ಏರಾಯನೇ ಆ ವ್ಯವಸ್ಥೆಯನ್ನು ಮನ್ಪೇರು ರೆಡಿ ಇಲ್ಲೇನ ಆಯ ಮಾತ್ರ ಸಮಾಜದ ತುಂಬಬೋಪಿನಿ ಏಪಲ ಪಿರವಂತುಂಡ ವಾ ಸಮಾಜಲ ನಮ್ಮನೆ ಎದುರಲ್ಲಿ ತಂಬೋಪುಜಿ ನಮ್ಮ ಸಮಾಜಲ ನಮ್ಮನೆ ಎದುರಲ್ಲಿ ತಂಬೋಪುಜಿ ವೈಯಕ್ತಿಕವಾದ ಅಂಚಾದ ಪುರ ನಮ್ಮ ಪ್ರತಿಯವರೆಲ್ಲ ಸ್ವಾಭಿಮಾನವಾದ ಎದುರು ಬರ್ತದ್ದು ಯಾನ ಬೇಲೆನ ಮಲ್ಪ ಎಂಕ ಶಕ್ತಿ ಉಂಡು ಪನ್ಪುಣಿನ ನಮ್ಮ ಬಂತಣ್ಣ ಅಂಡ ಸಮಾಜದ ಮುಂದುವರಿಯುನು ನೂದು ಗ್ಯಾರಂಟಿ ಇಂಗಡಿ ದಾಲ ಡೌಟ್ ಇಚ್ಚಿ ದಯವಂಡ ಏನೆಲ್ಲ ಏರ ಸಮಾಜದ ಗುರ್ತ ಮಲ್ದಿದ್ದೇವೆ ಯಾನಾದ್ರೆ ಸ್ವತಃ ಪ್ರಯತ್ನ ಮಲ್ತಂದು ಬಂದಾಗ ಮಾತ ಸಮಾಜದ ಹಿಂಗೆ ಕೈಗೊಳ್ಳು ತಿರ್ತೇವೆ ಇನ್ನು ಸಮಾಜದ ಮಾತರೆಲ್ಲ ಪರಿಚಯ ಅಂದೆ ಅಂಚಾದ ಇನ್ನು ನಮಗೆ ಸಮಾಜದ ಕೆಲಸ ಅನುಪರಿ ಭಾರಿ ಉಪಕಾರ ಉಂಟು. ಅದಕ್ಕೋಸ್ಕರ ಮಾತ ಸಮಾಜದಲ್ಲ ನಮಗೆ ಬೆಂಬಲ ಉಂಟು. ಅಂಚಿನವರು ನವಡ ಇಂಜಿನ ಬಣ್ಣ ನಮ್ಮ ಮಾತೃ ಸಮಾಜದ ಮಿತ್ರ ನಂಗೆ ಅತಿ ಪ್ರೀತಿ ಅವು ಗೋಡೆ ಬೋಡ್ ದಯಪಂಡು ನಮ್ಮ ಸಮಾಜ ನಾವು ಪ್ರೀತಿ ಮಾಡ್ತಿದ್ದ ನಮ್ಮ ಕೊಡೊಂದು ಸಮಾಜದ ಪ್ರೀತಿ ಅಂದರೆ ಸಾಧ್ಯನೇ ಇತ್ತು. ಅಂಚಾದ ನಮ್ಮ ಸಮಾಜದ ಸುರು ಪ್ರೀತಿ ಮಲ್ಪಗ ನಮ್ಮ ಸಮಾಜಕ್ಕೆ ನಮ್ಮ ಸುರನ್ನು ಕೊಡುಗೆ ಕೊಡ್ಕ ನಮ್ಮ ಸಮಾಜ ನಮ್ಮ ಸುರು ತುಂಬ ತೆರ್ಪಗ ಐಡಿರ್ಬೇಕ ಮಾತ ಸಮಾಜನ ಪ್ರೀತಿ ಮಲ್ಪಗ ಹಿಂದುತ್ವ ತಟ್ಟಿ ನಮ್ಮ ಕೆಲಸ ಮಲ್ಪಗ ಒಂದು ನಮಗೆ ಬೋಡಾಗಿನಂಚಿನ ವ್ಯವಸ್ಥೆ. ಅಂಚಾದ ನಮ್ಮ ನಾರಾಯಣ ಗುರುಕುಲ ಎಂಜಿನ ಬಂದಿರ ಬಂಡ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವೇರು ಈ ಎಂಜಿನ ಬಂದಿರ ಬಂಡ ಒಂಜಿ ಜಾತಿಗೆ ಸೀಮಿತ ಆಯ್ತು ಯಾನು ಮಾತ ಜಾತಿಗಳ ಸೀಮಿತ ಅವೇ ಒಂಜಿ ಜಾತಿ ಅವೇ ನಮ್ಮ ಮಾನವ ಧರ್ಮ ಮಾಡ್ಕೊಂಡು ನಂಗೆ ಘೋಷಣೆ ಮಾಡ್ತದೆ ನಂಗೆ ತೆರಿಪಾದರೆ ಇನ್ನು ಯಾರು ಜಗದ್ಗುರು ಆತೀರಿ ಆಂಡಲ ನಮಕರೆ ನಮ್ಮ ಜಗದ್ಗುರು ಬಂದರೆ ನಂಗೆ ಒಂಚೂರು ಪಿರ ಮಾತಿರಲ್ಲ ಅಕ್ಕಲಕ್ಕಲ ಗುರುಕುಲೇನು ಜಗದ್ಗುರು ಬಣದಿಲ್ಲ ನಮ್ಮ ಮಾತ್ರ ನಾರಾಯಣ ಗುರುಕುಲ ಒಂದು ಬಣದಿಲ್ಲ ನಮ್ಮ ಜಗದ್ಗುರು ಬಣದಿച്ച ನಾರಾಯಣ ಗುರುಕುಲ ಒಂದು ಒವೇ ಒಂದು ಸಮಾಜದಕ್ಕಲ್ಲ ಅಕ್ಕಲ ಸ್ವಾಮಿ ನಕ್ಲೇನು ಪುದರ ಪಂಡಿತ ಏರ್ಲ ಮಾಡ್ಬಿಟ್ಟಿರು ಎಂಗಲ ಜಗದ್ಗುರುಗಳು ಎಂಗಲ ಮಹಾಸ್ವಾಮಿಗಳು ಪಣ್ಣೊಂದಿಲ್ಲ ನಮ್ಮ ಮಾತ್ರ ನಮ್ಮಾರಣ್ಯ ಜಗದ್ಗುರು ಒಂದು ಪಣೊಂದಿಚ್ಚ ಅಂದೇನು ಪರಿವರ್ತನೆ ಮಾಡ್ತದೆ ನಮ್ಮಾರಣ್ಯ ಜಗದ್ಗುರು ಒಂದು ಪಂಕ ನಮ್ಮ ಮಹಾಸ್ವಾಮಿಗಳೊಂದು ಪಂಕ ಆನಿಗೆ ನಮ್ಮ ಸಮಾಜ ಮಿತ್ತು ಬರ್ಕೊಂಡು ಮಾತ್ರೆಗಳ ನಮ್ಮ ಸಮಾಜದ ಬಗ್ಗೆ ಹೆಮ್ಮೆ ಬರ್ಕೊಂಡು ಅದಕ್ಕೋಸ್ಕರ ಸುರು ನಮ್ಮ ಸಮಾಜದ ಬಗ್ಗೆ ಹೆಮ್ಮೆ ಪಡೆಕಾಪನೊಂದು ಇನ್ನು ಪಾತ್ರೆರ ಅವಕಾಶ ಕೊರನಿಗೆ ಮಾತ್ರೆಗಳ ವಂದನೆ ಅಂತಂದು ಜನ್ಮದಿನದ ಶುಭಾಶಯವನ್ನು ತಿರುಪೊಂದು ಎನ್ನರಡ್ಡ ಪಾತ್ರ ಅಂತ ಪಾತ್ರೆ ದಾದಾನ ತಪ್ಪಾದಿತ್ತಂದ ಕ್ಷಮೆ ಕೋರಲೆಲ್ಲ ನಿಕಲಿಗೆ ಕೊಡ್ತಾರೆ ಏನೊಂದು ಎನ್ನರಡ್ಡ ಪಾತ್ರ ಅಂತಾರೆ. ಜೈ ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ Shri
ಶಾರದಾ ಮಾತಾ ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ ದೇವಿ ಜ್ಞಾನ ಪ್ರದಾಯಿನಿ ದೇವಿ ಜ್ಞಾನ ಪ್ರದಾಯಿನಿ ಮಾ ಶ್ವೇತವಸನ ಕಮಲಾಸಿನಿ ಮಾ ಶ್ವೇತವಸನ ಕಮಲಾಸಿನಿ ಭವವಂಜನಿ ರತಿರಂಜನಿ ಭವವಂಜನಿ ರತಿರಂಜನಿ ಅಂಬ ಜಗದೀಶ್ವರಿ ಮಾತಾ ಅಂಬ ವಾಗೀಶ್ವರಿ ಮಾತಾ ಅಂಬ ಜಗದೀಶ್ವರಿ ಮಾತಾ ಅಂಬ ವಾಗೀಶ್ವರಿ ಮಾತಾ ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ ನಮೋ ಶಾರದಾ
ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮಧುರ ನಾದಲು ಮುರಳಿಯನ್ನೂದಲು ಮಧುರ ನಾದಲು ಮುರಳಿಯನ್ನೂದಲು ಸುರಿಯುದಾನಂದ ಜಲ ನಯನ
ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ.
परब्रह्मः तस्मै श्री गुरवे नमः गुरुभ्यो नमः कल्याणाद्भुतगात्राय कामितार्थप्रदायिनी श्रीमद्वेङ्कटनाथाय श्रीनिवासाय ते नमः महाविष्णवे नमः प्रार्थनां कुर्यात् ಕುಲ ಬಂಧು ಬಾಂಧವ್ಯರನ್ನ ಒಟ್ಟಿಗೂ ಸೇರಿದು ಇನಿತ ದಿನ ಆ ನಾರಾಯಣ ಗುರುಸ್ವಾಮಿನ 155ನೇ ಜನ್ಮದಿನಾಚರಣಾ ಸಂದರ್ಭ ಮುಖ್ಯವಾದ ಕಾಂಡದ ಪುತ್ತುಡು ಶುದ್ಧ ಮುದ್ರಿಕೆ ಮಲ್ತದು ಅಲ್ಪ ಏಕನಾಳಿಕೀರ ಕಂಡ ಗಣಹೋಮನ ವಿಘ್ನೇಶ್ವರಗೆ ಅರ್ಪಿತ ಮಲ್ತದು ಐಡ್ದು ಬೊಕ್ಕ ತುಂಬುದ ಕಾರ್ಯಕ್ರಮ ಆ ದೈವಂಗಳಿಗೆ ಅಂಚನೆ ಮಲರಾಯ ಉಮಾವತಿ ಭಂಟ ದೈವಂಗಳಿಗೆ ಪ್ರಾರ್ಥನೆ ಮಲ್ತೊಂದು ಐದು ಬೊಕ್ಕ ಆ ದೀಪನ ಬೆಳಗ ಅವೇ ಪ್ರಕಾರ ದೇವರನ್ನ ಆ ನಾರಾಯಣ ಗುರುಸ್ವಾಮಿನ ಎದುರು ಪ್ರಾರ್ಥನೆ ಮತ್ತೊಂದು ದೀಪ ಬೆಳಗ ಒಂದು ಭಜನಾ ಕಾರ್ಯಕ್ರಮನ ಪೂರ ಮುಗಿತೊಂದು ಆ ನಾರಾಯಣ ಗುರುಸ್ವಾಮಿನ ಮಂಗಳಾರತಿ ಮಲ್ತದೆ ಪ್ರಸಾದ ವಿತರಣೆ ನಂತರ ಅನ್ನ ಸಂತರ್ಪಣೆ ಇತ್ಯಾದಿ ಸತ್ಕರ್ಮಳೆಯನ್ನು ಪೂರ ಮಲ್ಪೊಡು ಅಂದ್ಕೊಂಡದು ನಿಖಲು ಮಾತೆಲ್ಲ ಒಟ್ಟುಗಿತ್ತೊಂದು ನಿರ್ಣಯ ಮಲ್ತೊನ್ನ ಪ್ರಕಾರ ಆ ಮಹಾಮಂಗಳಾರತಿ ಕೊರ್ತುಡು ಆ ಪ್ರಾರ್ಥನಾ ಸಂದರ್ಭ ನಮ್ಮ ಆ ನಾರಾಯಣ ಗುರುಸ್ವಾಮಿನ ಪಾದಪಥದ ಪ್ರಾರ್ಥನೆ ಮತ್ತು ಈರು ಮಲ್ತಿನ ಅನುಷ್ಠಾನವು ಉಂಡ ಐನು ಪೂರ ಎಂಕ್ಲೆಗೆ ಮಲ್ಪಾವನ ಶಕ್ತಿನ ಕೊರಲೆ ಆರು ಓ ಮನಸ್ಸುಡು ಎಣ್ಣೊಂದೇರ ಆ ಕೆಲಸೊಳೇನು ಪೂರ ಎಡ್ಡ ರೀತಿ ಇಡ್ತಾವರ ಎಂಕಲ್ಲ ಮುಖೇನ ಈರು ಮಲ್ಪಾದು ಕೊರಲೆ ಅಂಚನೆ ಈ ಸಾನ್ನಿಧ್ಯನ ಬೆಳಗಾವನ ಈ ತುಂಡು ನನ್ನಲ್ಲ ಜಾಸ್ತಿ ಸಾನ್ನಿಧ್ಯನ ಬೆಳಗಾವನ ಆ ಶಕ್ತಿನ ಎಂಕ್ಲೆಗೆ ಮಾತೆರೆಗಲ ಕೊರ್ಪಾಲೆ ವರ್ಷೊಡ್ದು ವರ್ಷ ಈರ್ನ ಜನ್ಮ ದಿನಾಚರಣೆದ ಆ ಒಂಜಿ ಪೊರ್ಲು ಇಮ್ಮಡಿ ಆದು ಪಂಡ ಈ ಸಾನ್ನಿಧ್ಯ ವೃದ್ಧಿ ಆದು ನೆಟೆ ನನ್ನ ದುಂಬುಗುಲ ಎಡ್ಡೆಡ್ಡೆಕ್ ರೀತಿದ ಮಂಗಳ ಕಾರ್ಯವಲ ಅತ್ತು ಒವೇ ಒಂಜಿ ಕಾರ್ಯಗಳು ನಡಪಾವುಲಕ ದೇವರ ಅನುಗ್ರಹ ಮಲ್ಪಾಲೆ ಸಮಾಜ ಬಾಂಧವ್ಯರ್ನಕ್ಲೇನು ಪೂರ ಒಗ್ಗೂಡಿಸಾಲೆ ಆ ದೇವರನ್ನ ಈ ಸ್ಥಳಟ್ಟು ಧಾರ್ಮಿಕ ಕೆಲಸ ದೇವತಾ ಕೆಲಸ ಮಲ್ಪಾವನ ಶಕ್ತಿನ ಮಾತೆರೆಗಲ ಕೊರ್ಪಾಲೆ ಅಂಚನೆ ಆರು ಕೊರ್ನ ಆ ಹಿತ ವಚನಗಳನ್ನು ಪೂರ ಎಂಕ್ಲೇರ್ಗೆ ಪಾಲಿಸಾವನ ಶಕ್ತಿನ ಕೊರ್ಲೆ ಅಂಚನೆ ಗ್ರಾಮ ದೇವರಾಯನ ಸೋಮನಾಥ ದೇವರು ಆ ವಿಘ್ನೇಶ್ವರೇ ಬರ್ಪುನ ಸಕಲ ವಿಘ್ನತಿನೆಲ್ಲ ಪೂರ ಪರಿಹಾರ ಮಲ್ತು ಕೊರ್ತು ಅಕ್ಲಕ್ಕಲು ಮಲ್ಪುನ ಕಾಯಕುಂಟು ಮನಸ್ಸಂತೃಪ್ತಿಲ್ಲ ಕೊರ್ಲೆ ಅರ್ಥವ್ಯವಸ್ಥೆಡು ಸುಧಾರಣೆಲ್ಲ ಕೊಂದತ್ತದು ಶ್ರೀರಕ್ಷೆಯನ್ನು ಒದಗಿಸಾತು ಇಲ್ಲಡು ಜೋಕ್ಳೆಗಳಂಚನೆ ಸರಿಯಾಯಿನ ವಿದ್ಯೆ ಸರಿಯಾಯಿನ ಸಾದಿಡು ಪೋಪುಲಕ ದೇವರು ದೈವ ದೇವರು ಅನುಗ್ರಹ ಮಲ್ಪಾದು ಕೊರ್ಲೆ ನಾರಾಯಣ ಗುರುಸ್ವಾಮಿ ಮಾತೆರೆಲ್ಲ ರಕ್ಷಣೆ ಮಲ್ತದು ಕಾಪಾಡ್ದು ಕೊರ್ಲೆ ಅವೇ ಪ್ರಕಾರ ಇಲ್ಲಡು ಧನ ಕನಕ ವಸ್ತು ವಾಹನಾದಿಯುಕ್ತ ಸರ್ವ ರೀತಿಯ ಸನ್ಮಂಗಲನ್ನ ಮುಖ್ಯವಾದ ನಮ್ಮ ದೈವ ದೇವರನ್ನ ಕಡ ಆ ನಾರಾಯಣ ಗುರುಸ್ವಾಮಿಡ ನಟುನ್ನಿಂಚಿನ ಆರೋಗ್ಯ ಭಾಗ್ಯ ಕೊಡಲಿ ಆರೋಗ್ಯ ಇತ್ತಿನಿಂದ ಅಂಡ ಒವೇ ಒಂಜಿ ಕೆಲಸ ನಂಗೆ ಎಡ್ಡ ರೀತಿ ಹಿಡಿದವರು ಮತ್ತೊಂದು ಪವರ್ ಹಾಕೊಂಡು ಅಂಚಿದಿನ ಆರೋಗ್ಯನ ದೇವರು ಕರುಣಿಸಾಲೆ ದುಂಬುಗ್ಲ ನಾನು ಎಡ್ಡ ರೀತಿ ಹಿಡಿದವರ ಧಾರ್ಮಿಕ ಕೆಲಸಗಳು ದೇವತಾ ಕೆಲಸಗಳು ಮಂಗಳ ಕಾರ್ಯಗಳು ಈ ಸಾನ್ನಿಧ್ಯ ಉಂಟು ಆದರೆ ಈ ಸ್ಥಳ ಸಾನ್ನಿಧ್ಯ ಬೆಳಗಡೆ ತನ್ಮೂಲಕ ಆ ನಾರಾಯಣ ಗುರುಸ್ವಾಮಿಲ ಬೆಳಗೊಂದು ಮಾತೆರೆಲ್ಲ ಆದೆ ಆ ನಾರಾಯಣ ಗುರುಸ್ವಾಮಿನ ಆ ನಂದಾದೀಪ ದೈವ ದೇವರ್ನಕಲ್ನ ನಂದಾದೀಪ ಆ ರೀತಿ ಬೆಳಗುಂಡ ತದ್ರೀತಿ ನಿಕಲ್ನ ಕುಲ ಬಾಂಧವ್ಯರ್ನಕಲ್ನ ಸಮಾಜದ ಬಾಂಧವ್ಯರ್ನಕಲ್ನ ಇಲ್ಲಡೆ ಬಾಳುವೆನು ದೇವರು ಬೆಳಗಾಲೆ ಜೋಕ್ಳೆಗೆ ಮುಖ್ಯವಾದ ಸದ್ವಿದ್ಯೆನು ಕೊರ್ಪಾಲೆ ಪಂಡ ಸದ್ವಿದ್ಯೆನು ದೇವರು ದೈವ ದೇವರು ಕೊರ್ಪಾವಡು ದೇವರು ಪೂರ್ಣಾನುಗ್ರಹ ಮಲ್ಪಡು ನಿಖಲ ಆ ಒಂಜಿ ಬಾಂಧವ್ಯ ಕುಲ ಬಾಂಧವ್ಯರ್ನಕಲ್ಲ ಬಾಂಧವ್ಯ ವೃದ್ಧಿ ಆದು ನಿಖಲ ಮಾತಿರ್ನ ಸಕುಟುಂಬಲ ಅಭಿವೃದ್ಧಿ ಆಪುಲಕಾಲು ಅಭಿವೃದ್ಧಿ ಪತೊಟ್ಟು ಪೋಪುಲಕ ಆವಡು ಎಂದು ಪಂಡದ ಮುಖ್ಯವಾದ ಗ್ರಾಮ ದೇವರು ಸೋಮನಾಥ ದೇವರಲ್ಲ ಮಲರಾಯ ಭಂಟ ಧೂಮಾವತಿ ದೈವಂಕ್ಳೆಡಲ್ಲ ಅವೇ ಪ್ರಕಾರ ಆ ನಾರಾಯಣ ಗುರುಸ್ವಾಮಿನ ಪಾದಪಥದ ಶ್ರದ್ಧಾ ಭಕ್ತಿ ಪೂರ್ವಕ ರಡ್ಡೆ ಕೈ ಮುಗಿದು ನಮ್ಮ ಮಾತೆಲ್ಲ ಒಟ್ಟು ಇತ್ತೊಂದು ಒಂಜಪ್ಪೆ ಜೋಕುಲ್ಲಕ ಆ ನಾರಾಯಣ ಸ್ವಾಮಿನ ಪ್ರಾರ್ಥನೆ ಮಾಡ್ತಂದು ನಾರಾಯಣ ಗುರುಸ್ವಾಮಿ ಪಾದಾರ ಬಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ.
ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಓಂ ಗುರು ನಮೋ ನಮೋ ಗುರು ಓಂಕಾರ ಗುರು ನಾರಾಯಣ. ಓಂ ಬ್ರಹ್ಮ ನಮೋ ನಮೋ ಬ್ರಹ್ಮ ಓಂಕಾರ ಬ್ರಹ್ಮ ನಾರಾಯಣ. ಅವಿವೇಕ ಅಜ್ಞಾನ ಪೆರ್ಚಿನದಿ ನೋಟು ಅವತಾರಾಯರು ಈಳವ ಕುಲೋಟು. ಅವಿವೇಕ ಅಜ್ಞಾನ ಪೆರ್ಚಿನದಿ ನೋಟು ಅವತಾರಾಯರು ಈಳವ ಕುಲೋಟು. ತೆರಿವು ತಪಸ್ಸಡು ಗುರುವಾಯರು தெரிவு தபாசுடு குருவாயரு நரமணி கூட்டொடு ஒஞ்சாயரு. ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಓಂ ಗುರು ನಮೋ ನಮೋ ಗುರು ಓಂಕಾರ ಗುರು ನಾರಾಯಣ. ಓಂ ಬ್ರಹ್ಮ ನಮೋ ನಮೋ ಬ್ರಹ್ಮ ಓಂಕಾರ ಬ್ರಹ್ಮ ನಾರಾಯಣ. ನರಮಾನ್ಯನ ಕುಲ ಒಂಜೇ ಎಂದು ಒರಿಯನೆ ಲೋಕೊಗು ಪರಮಾತ್ಮೆಂದು. ನರಮಾನ್ಯನ ಕುಲ ಒಂಜೇ ಎಂದು ಒರಿಯನೆ ಲೋಕೊಗು ಪರಮಾತ್ಮೆಂದು. ಸರ್ವ ಸಮಾನತೆ ಸಮರಸ ತತ್ವ. ಸರ್ವ ಸಮಾನತೆ ಸಮರಸ ತತ್ವ ಸರ್ವರೆ ಗುಂಜೆ ಪಂಪಿನ ಸತ್ಯ. ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಓಂ ಗುರು ನಮೋ ನಮೋ ಗುರು ಓಂಕಾರ ಗುರು ನಾರಾಯಣ. ಓಂ ಬ್ರಹ್ಮ ನಮೋ ನಮೋ ಬ್ರಹ್ಮ ಓಂಕಾರ ಬ್ರಹ್ಮ ನಾರಾಯಣ. ಸಾರೊಂದು ಬತ್ತರು ಎಟ್ಟೆ ಅಂಕವರ್ಣ ಕಾವಡು ಇಗ್ಲೇನು ಐಟ ಮುಖೇನ ಎಟ್ಟೆ ಕೆಲಸ ದಿಕ್ಕಲ ಕಲಾವಡು ಇಲ್ಲದಲ್ಲೇನು ಸದಾ ತೂರು ರಕ್ಷಣೆ ತೂರು ಇಗ್ಲೇಗೆ ಉತ್ತರೋತ್ತರ ಶ್ರೇಯಾಭಿವೃದ್ಧಿ ಆವಡು ಇಗ್ಲ ಜೀವನ ತುಂಗಕು ಪೋವಡು ಅನ್ನೋದು ನಾರಾಯಣ ಗುರುಸ್ವಾಮಿನ ಪಾದಗಳು ಪ್ರಾರ್ಥನೆ ಫಲ ದುಂಗುಗಳ ಎಟ್ಟೆ ವಿದ್ಯಾಭ್ಯಾಸ ಕಾವಡು ಮಾತೆಲ್ಲ ನಾರಾಯಣ ಗುರುಸ್ವಾಮಿ ಸರ್ಕಾರ ಮತ್ತು ನನ್ನ ದುಂಗುಗಳ ಈ ಸಾನ್ನಿಧ್ಯ ಬೆಳಗಾವಿನ ಶಕ್ತಿಯನ್ನು ಕೊಲ್ಪಾವಡು ಮಿಥುನ ಮುಖೇನ ಈ ನಾರಾಯಣ ಗುರುಸ್ವಾಮಿನ ಸಾನ್ನಿಧ್ಯ ಎಲ್ಲರಿಗೂ ಸ್ವಲ್ಪ ಆಯ್ನಾಥ ಜಾಸ್ತಿ ಮಂಗಳ ಕಾರ್ಯಗಳ ಧಾರ್ಮಿಕ ಕಾರ್ಯಗಳ ಆ ಪುಲಕ ನಾರಾಯಣ ಗುರುಸ್ವಾಮಿಗೆ ಹನುಮಂತರು ರಾಮದೇವರಾಯನ ಸೋಮನಾಥ ಆ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಗಳ ಸದಾ ನಿಪುಣ ರಕ್ಷಣೆಗೆ ತಂದು ನಿಖಿಲು ಮಲ್ಪನ ಕಾಯಕೊಂಡು ಮನಸ್ಸು ಸಂತೃಪ್ತಿಯನ್ನು ಅರ್ಥವ್ಯವಸ್ಥೆಗಳು ಮಾತೆಲ್ಲ ಸುಧಾರಣೆಯನ್ನ ಕೊಂಡದ್ದು ದೈವದೇವನ ಆ ನಾರಾಯಣ ಗುರುಸ್ವಾಮಿನ ನಂದಾದೀಪ ಬೆಳಗಲಕ ಮಾತೆಯನ್ನ ಸರ್ವ ಸದಸ್ಯರನ್ನ ಬಾಳುವಲ್ಲಿನ ಆ ನಾರಾಯಣ ಗುರುಸ್ವಾಮಿ ಬೆಳಗಾ ಒಂದು ಪಡೆ ಇಲ್ಲಿ ಉತ್ತರೋತ್ತರ ಶ್ರೇಯಾಭಿವೃದ್ಧಿ ಆವರಣ ಶ್ರೀ ಒದಗಿಸಾದಿಕೊಳ್ಳಲು
ಆರಾಲ್ಕ ಚಂದ್ರ ಪರ್ಯಂತ ನಿಖಿಲ ಕುಟುಂಬದ ಧಾರಮಂತ ನಡಪಾದಗೊಳ್ಳುವ ಪುಣ್ಯ ಪ್ರೀತಿ ನಾರಾಯಣ ಗುರುಸ್ವಾಮಿನ ಪದಾರರಿಂದ ಸೇವನೆ ಪಡೆದು ಸ್ವಾಮಿನ ಪಾದಪಾದ ಪ್ರಾರ್ಥನೆ ಮಾಡುವ ಫಲವನ್ನು ಅಲ್ಪ ಫಲವನ್ನು ಫಲ ಅಭಿವೃದ್ಧಿ ಸಮಸ್ಯೆಗಳನ್ನು ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಓಂ ಗುರು ನಮೋ ನಮೋ ಗುರು ಓಂಕಾರ ಗುರು ನಾರಾಯಣ. ಓಂ ಬ್ರಹ್ಮ ನಮೋ ನಮೋ ಬ್ರಹ್ಮ ಓಂಕಾರ ಬ್ರಹ್ಮ ನಾರಾಯಣ. ಅವಿವೇಕ ಅಜ್ಞಾನ ಪೆಚ್ಚಿನದಿ ನೋಟು ಅವತಾರಾಯರು ಈಳವ ಕುಲೋಟು. ಅವಿವೇಕ ಅಜ್ಞಾನ ಪೆಚ್ಚಿನದಿ ನೋಟು ಅವತಾರಾಯರು ಈಳವ ಕುಲೋಟು. ತೆರಿವು ತಪಸ್ಸಡು ಗುರುವಾಯರು தெரிவு தபாசுடு குருவாயரு நரமானி கூட்டொடு ஒஞ்சாயரு. ಶ್ರೀ ಗುರುನಾರಾಯಣ ದೀನಾವನ ಮಾನವ ಕುಲ ಪಾವನ. ಓಂ ಗುರು ನಮೋ ನಮೋ ಗುರು ಓಂಕಾರ ಗುರು ನಾರಾಯಣ. ಓಂ ಬ್ರಹ್ಮ ನಮೋ ನಮೋ ಬ್ರಹ್ಮ ಓಂಕಾರ ಬ್ರಹ್ಮ ನಾರಾಯಣ. ನರಮಾನ್ಯನ ಕುಲ ಒಂಜೇ ಎಂದು ಒರಿಯನೆ ಲೋಕೊಗು ಪರಮಾತ್ಮೆಂದು.